ಜನವರಿ 3ರಂದು ಪುತ್ತೂರು ಕಡೆಯಿಂದ ಸುಳ್ಯ ಆಲೆಟ್ಟಿ ಮೂಲಕ ಪಣತ್ತೂರು ಗರಿಕೆ ಕಡೆಗೆ ಹೋಗುತ್ತಿದ್ದ ಮದುವೆ ದಿಬ್ಬಣದ ಬಸ್ ಕೇರಳ ಕರ್ನಾಟಕ ಗಡಿಯ ಪಣತ್ತೂರು ಬಳಿ ಅಪಘಾತಗೊಂಡು ಮನೆಯೊಂದರ ಮೇಲೆ ಮಗುಚಿ ಬಿದ್ದ ಘಟನೆ ನಡೆದಿತ್ತು. ಈ ಘಟನೆಯಲ್ಲಿ ಮೃತಪಟ್ಟವರ ಮನೆಗೆ ಶ್ರೀರಾಮ್ ಫ್ರೆಂಡ್ಸ್ ಭೇಟಿ ನೀಡಿ ಸಾಂತ್ವನವನ್ನ ಹೇಳಿದ್ದಾರೆ. ಈ ಅಪಘಾತದಲ್ಲಿ ಬಲ್ನಾಡಿನ ನಿವಾಸಿಗಳಾದ ರಾಜೇಶ್ ಹಾಗೂ ಅವರ ಪುತ್ರ ಮೃತಪಟ್ಟಿದ್ದು, ಇವರ ಮನೆಗೆ ಶ್ರೀರಾಮ್ ಫ್ರೆಂಡ್ಸ್ ಭೇಟಿ ನೀಡಿ ದಿನಸಿ ಮತ್ತು ಆರ್ಥಿಕ ಸಹಾಯವನ್ನ ನೀಡಿದ್ದಾರೆ. ಜೊತೆಗೆ ರಾಜೇಶ್ ಅವರ ಮಗನ ವಿದ್ಯಾಭ್ಯಾಸದ ಖರ್ಚನ್ನು ನೋಡಿಕೊಳ್ಳುತ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಮೂರನೇ ತಾರೀಕಿಗೆ ನಡೆದ ಘಟನೆಯಲ್ಲಿ ಈ ಮನೆಯ ರಾಜೇಶ್ ಮತ್ತು ಅವನ ಮಗ ಅವರು ಮೃತಪಟ್ಟಿದ್ದಾರೆ. ಇವತ್ತು ಶ್ರೀರಾಮ ಫ್ರೆಂಡ್ಸ್ ಅವರಿಗೆ ದಿನಸಿ ಸಾಮಗ್ರಿ ಮತ್ತು ಸ್ವಲ್ಪ ಖರ್ಚಿಗೆ ಹಣವನ್ನು ಇವತ್ತು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಊರಿನವರೆಲ್ಲರೂ ಸೇರಿ ಆ ಮಗುವಿನ ಮುಂದಿನ ಒಂದು ವಿದ್ಯಾಭ್ಯಾಸ ಮತ್ತು ಈ ಮನೆಯ ಮುಂದಿನ ಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಊರಿನವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ತಲುಪಿಸ್ತೇವೆ. ಮತ್ತು ಈಗಾಗಲೇ ಶಾಸಕರು ಬೆಂಗಳೂರಿನಲ್ಲಿದ್ದಾರೆ. ಅವರಲ್ಲಿ ನಾನು ಮಾತಾಡಿದ್ದೇನೆ. ಅವರು ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಯವರಿಂದ ಈ ಯಾರು ಮೊನ್ನೆ ಒಂದು ಅವಘಡದಲ್ಲಿ ತೀರೋಗಿದ್ದಾರ ಅವರಿಗೆ ಪರಿಹಾರವನ್ನು ಕೊಡಿಸುವ ದೃಷ್ಟಿಯಿಂದ ಅವರು ಮತ್ತು ಸುಳ್ಯದ ಶಾಸಕರು ಅಂಗಾರರು ಮುಖ್ಯಮಂತ್ರಿಯವ್ರ ಹತ್ರ ಮಾತಾಡಿ ಅದನ್ನು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆ ತೀರೋದವರ ಎಲ್ಲ ಡೀಟೇಲ್ಸನ್ನು ಕಳಿಸಿದ್ದೇವೆ. ನಾಳೆ ಅವರು ಪುನಃ ಪುತ್ತೂರಿಗೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ವ್ಯವಸ್ಥೆ ಕೂಡ ಆಗ್ತದೆ. ಮತ್ತು ಏನು ಇನ್ಶೂರೆನ್ಸ್ ಸಿಗಬೇಕೋ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಎಲ್ಲ ಶಾಸಕರ ಒಂದು ಅವರಲ್ಲಿ ಮಾತಾಡಿ ಅದನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ ನಾವು. ಒಟ್ಟು ಈ ದುರ್ಘಟನೆ ಭಾಳ ನಮಗೆ ನಮ್ಮ ಊರಿನ ಒಂದು ಮದುವೆಯ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಇದು ನಡೆದಿದೆ. ದುಃಖಕರವಾದ ಸಂಗತಿ. ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಸಹಿಸುವಂಥ ಶಕ್ತಿಯನ್ನು ಮಾಲಿಂಗೇಶ್ವರ ಮತ್ತು ಬಟ್ಟಿ ವಿನಾಯಕ ದೇವರು ಹಾಗೆ ಶ್ರೀ ದಂಡನಾಯಕ ಉಳ್ಳಾಳ್ತಿ ದೇವಗಳು ಕೊಡಲಿ ಅಂತ ಅವರ ಆ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಾ ಇವತ್ತು ಶ್ರೀರಾಮ ಫ್ರೆಂಡ್ಸ್ನವರು ಸದ್ಯಕ್ಕೆ ಅವರಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.